ಮಂಗಳೂರಿನ ವಾಮಂಜೂರಿನಲ್ಲಿರುವ ಸೆಂಟ್ ಜೋಸೆಫ್ ಎಂಜಿನಿಯರ್ ಕಾಲೇಜಿನಲ್ಲಿ ಮೊದಲ ಆವೃತ್ತಿ ಡೆಟೆಕ್ಸ್ ಎಸ್ಜೆಇಸಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು. ಈಗಾಗಲೇ ರಾಜ್ಯದಲ್ಲಿಯೇ ತಾಂತ್ರಿಕ ಶಿಕ್ಷಣಕ್ಕೆ ಹೆಸರು ಪಡೆದಿರುವ ನಗರದ ವಾಮಂಜೂರಿನಲ್ಲಿರುವ ಸೆಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೊದಲ ಆವೃತ್ತಿ ಡೆಟೆಕ್ಸ್ ಎಸ್ಜೆಇಸಿ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೂಜ ಚಾಲನೆಯನ್ನ ನೀಡಿದ್ರು. ಇನ್ನು ದಿನವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ವಿಶೇಷ ತರಬೇತಿಯನ್ನ ಆಯೋಜಿಸಲಾಗಿದ್ದು, ಲವ್ ಕಾಂಕ್ವರ್ಸ್ ಆಲ್ ಎಂಬ ವಿಷಯಾಧಾರಿತವಾಗಿ ಚರ್ಚೆ ನಡೆಯಲಿದೆ. ಮಾತ್ರವಲ್ಲದೆ ಕಾರ್ಯಕ್ರಮದ ವೇದಿಕೆಯನ್ನು ವಿಶೇಷವಾಗಿ ರೂಪಿಸಲಾಗಿದ್ದು, ನಿರ್ಭಯ ಪ್ರಕರಣ, ಹಾಸ್ಯ ನಟರಿಗೆ ಶ್ರದ್ಧಾಂಜಲಿ ಹೀಗೆ 10 ಹಲವು ವಿಷಯಾಧಾರಿತ ಚಿತ್ರಗಳು ಪ್ರದರ್ಶನ ನೀಡಲಾಗಿತ್ತು. Sign that our students are ready to take on the new generation, the new challenges of the new generation. On behalf of 2 of our students who have boldly stepped forward to organize this talk, that is Crystal and Vernon, they are the licensees for this TEDx talk. On behalf of them, on behalf of a management which stands with them, and the faculty leaders, Dr. Binu, on behalf of them, all of us, we are very proud to welcome you today to this campus, St. Joseph Engineering College. ಕಾರ್ಯಕ್ರಮದಲ್ಲಿ ಸೆಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜ್ ಸಹಾಯಕ ನಿರ್ದೇಶಕ ಫಾದರ್ ರೋಹಿತ್ ಡಿಕೋಸ್ಟಾ, ಸೆಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ರಿಯೋ ಡಿಸೂಜ, ಎಸ್ಜೆಇಸಿ ಕೋಆರ್ಡಿನೇಟರ್ಸ್ ಕ್ರಿಸ್ಟಲ್ ಡಿಸೂಜ, ವೆರ್ನರ್ ಸೆರಾವೋ, ಡಾಕ್ಟರ್ ಬಿನು ಕೆಜಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.